ಭೂಮಿಯ ತುತ್ತುದಿ ಹಾಗೂ ಅಲ್ಲಿಗೆ ಹೋಗುವ ಕೊನೆಯ ರಸ್ತೆ ಬಗ್ಗೆ ನೀವೇನಾದರೂ ಕೇಳಿದ್ದೀರಾ? ಹೌದು, ಭೂಮಿಗೆ ಒಂದು ತುತ್ತುದಿ ಇದೆ. ಅದು ಭೂಮಿಯ ಕೊನೆಯ ಭಾಗದಲ್ಲಿದೆ. ಅಲ್ಲಿಗೆ ಹೋಗಲು ಒಂದು ಭಯಾನಕ ಹಾಗೂ ಭೀಕರ ರಸ್ತೆ ಕೂಡ ಇದೆ. ಹಾಗಾದ್ರೆ ಆ ಜಾಗಕ್ಕೆ ಮುಟ್ಟುವುದು ಹೇಗೆ? ಭೂಮಿಯ ತುತ್ತುದಿ ಎಲ್ಲಿದೆ? ಅಲ್ಲಿ ಏನು ಕಂಡು ಬರುತ್ತದೆ? ಅದು ಹೇಗಿದೆ? ಈ ಎಲ್ಲ ಮಾಹಿತಿಯನ್ನು ತಿಳಿಯಬೇಕೆಂದ್ರೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಹೌದು, ಭೂಮಿ ಗೋಲಾಕಾರವಿದ್ದರೂ ಕೂಡ ಅದಕ್ಕೂ ಕೂಡ ಒಂದು ತುತ್ತುದಿ ಇದೆ. ಹಾಗೂ ಈ ತುತ್ತುದಿಯನ್ನು ಮುಟ್ಟಲು ಒಂದು ರಸ್ತೆ ಕೂಡ ಇದೆ. ಇದನ್ನೇ ದಿ ಲಾಸ್ಟ್ ರೋಡ್ ಆಫ್ ವರ್ಲ್ಡ್ ಎಂದು ಕೂಡ ಕರೆಯುತ್ತಾರೆ. ಉತ್ತರ ಧ್ರುವ ಅಂದರೆ ಭೂಮಿಯ ಉತ್ತರ ಭಾಗದ ಕೊನೆಯ ಸ್ಥಾನವಾಗಿದೆ. ಇದು ಯುರೋಪ್ ಖಂಡಿನ ನಾರ್ವೆ ದೇಶದಲ್ಲಿದೆ. ಈ ಒಂದು ಜಾಗಕ್ಕೆ ಹೋಗುವ ದಾರಿಯನ್ನೇ ವಿಶ್ವದ ಕೊನೆಯ ರಸ್ತೆ ಎಂದು ಹೇಳಲಾಗುತ್ತದೆ. ಈ ರಸ್ತೆಯನ್ನ E69 ಎಂದು ಕರೆಯಲಾಗುತ್ತದೆ. ಈ ರಸ್ತೆಯ ಮುಖಾಂತರವೇ ನಾರ್ವೆ ದೇಶಕ್ಕೂ ಹಾಗೂ ಭೂಮಿಯ ತುತ್ತುದಿಯನ್ನು ಜೋಡಿಸುವಂತಹ ಒಂದು ಅಪರೂಪದ ಹಾಗೂ ಭಯಾನಕ ರಸ್ತೆಯಾಗಿದೆ. ಈ ರಸ್ತೆಯನ್ನ ಕೊನೆಯ ರಸ್ತೆ ಎಂದು ಹೇಳಲು ಕಾರಣ, ಈ ರಸ್ತೆಯ ನಂತರ ಯಾವುದೇ ಒಂದು ರಸ್ತೆ ಆಗಲಿ ಸೇತುವೆ ಆಗಲಿ ಇಲ್ಲವೇ ಇಲ್ಲ. ಅಲ್ಲಿಂದ ಮುಂದೆ ಬರೀ ಸಮುದ್ರ 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 ಹಾಗೂ ಹಿಮಗಡ್ಡೆಗಳು. ಈ ರಸ್ತೆಯ ಉದ್ದ ಒಟ್ಟು 14 ಕಿಲೋಮೀಟರ್ ಆಗಿದೆ. ಈ ರಸ್ತೆಯಲ್ಲಿ ನಡೆದುಕೊಂಡು ಹೋಗಲು ಅನುಮತಿಯೇ ಇಲ್ಲ ಹಾಗೂ ಕೇವಲ ಅಲ್ಲಿರುವ ಕೆಲವೊಂದು ವಾಹನಗಳಿಗೆ ಮಾತ್ರ ಅನುಮತಿ ನೀಡಲಾಗಿದೆ. ನೀವು ಇಲ್ಲಿ ಹೋಗಬೇಕೆಂದರೆ ನಿಮ್ಮ ವಾಹನಗಳನ್ನು ಒಂದು ಜಾಗದಲ್ಲಿಟ್ಟು ಅವರೇ ಕರೆದುಕೊಂಡು ಹೋಗುವ ವಾಹನದಲ್ಲಿ ಹೋಗಬೇಕು. ಯಾಕಂದರೆ ಯಾವ ಸಮಯದಲ್ಲಿ ಇಲ್ಲಿ ಯಾವ ಅನಾಹುತ ಆಗುತ್ತದೆ ಎಂದು ಯಾರಿಗೂ ಗೊತ್ತಿಲ್ಲ. ಈ ಹಿಂದೆ ಕೆಲವು ಪ್ರವಾಸಿಗರು ತಮ್ಮದೇ ಗಾಡಿಯಲ್ಲಿ ಹೋದಾಗ ಹಿಮಗಡ್ಡೆಗಳು ಆ ಗಾಡಿಯ ಮೇಲೆ ಬಿದ್ದು ಕನಿಷ್ಠ ಪಕ್ಷ 35ರಿಂದ 40 ಜನರು ಸ್ಥಳದಲ್ಲೇ ಸಾವನ್ನಪ್ಪಿದ್ದರು. ಈ ಭೂಮಿಯ ತುತ್ತುದಿ ಉತ್ತರ ಧ್ರುವದಲ್ಲಿರುವುದರಿಂದ ಇಲ್ಲಿ 6 ತಿಂಗಳು ಕತ್ತಲು ಹಾಗೂ 6 ತಿಂಗಳು ಬರೀ ಬೆಳಕೆ ಇರುತ್ತದೆ. ಅಂದರೆ ನಿಮಗೆ 6 ತಿಂಗಳು ಸೂರ್ಯ ಕಾಣುವುದೇ ಇಲ್ಲ, ಇನ್ನು 6 ತಿಂಗಳು ಸೂರ್ಯ ಇಲ್ಲಿ ಮುಳುಗುವುದೇ ಇಲ್ಲ. ಚಳಿಗಾಲದಲ್ಲಿ ಇಲ್ಲಿಯ ಟೆಂಪರೇಚರ್ -45 ಇರುತ್ತದೆ. ಇನ್ನು ಬೇಸಿಗೆಗಾಲದಲ್ಲಿ -5ರಿಂದ 0 ಡಿಗ್ರಿ ಇರುತ್ತದೆ. ಇಂತಹ ಭಯಾನಕ ಹಾಗೂ ಭೀಕರ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲಿ ಪ್ರವಾಸಿಗರು ಭೂಮಿಯ ತುತ್ತುದಿಯನ್ನು ನೋಡಲು ಬರುತ್ತಾರೆ ಎಂದರೆ ನೀವು ನಂಬಲೇಬೇಕು. ನಿಮ್ಮಲ್ಲಿಯೂ ಕೂಡ ಸಾಹಸ ಪ್ರವೃತ್ತಿ ಉಳ್ಳವರು ನಿಜಕ್ಕೂ ಈ ಭೂಮಿಯ ತುತ್ತುದಿಯನ್ನು ನೋಡಬೇಕೆಂದರೆ ನೀವು ಈ ಕೊನೆಯ ರಸ್ತೆಯ ಮೂಲಕ ಹೋಗಲೇಬೇಕು. ಹೇಗಿತ್ತು ಈ ಭೂಮಿಯ ತುತ್ತುದಿ? ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಇಂತಹದೇ ರೋಚಕ ಹಾಗೂ ಆಶ್ಚರ್ಯ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.